ಉಡುಪಿಯ ಐವೈಸಿ ಸಭಾಂಗಣದಲ್ಲಿ ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್, ಸಪ್ತಕ್ ಬೆಂಗಳೂರು ಹಾಗೂ ಉಡುಪಿಯ ಮ್ಯಾಕ್ಸ್ ಮೀಡಿಯಾ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆಗೊಂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಂಜೆ ಸ್ವರ ಸ್ವಾದ್ ಸಂಗೀತ ರಸಿಕರ ಪ್ರಶಂಸೆಗೆ ಪಾತ್ರವಾಯಿತು. ಡಾಕ್ಟರ್ ಎನ್ಆರ್ ಭಟ್ ಯಕ್ಷಗಾನ ಕಲಾರಂಗದ ಮುರಳಿ ಕಡೇಕರ್, ಚಿರಂತನದ ಮ್ಯಾನೇಜಿಂಗ್ ಟ್ರಸ್ಟಿ ಭಾರವಿ ದೇರಾಚೆ, ಸಪ್ತಕದ ಜಿಎಸ್ ಹೆಗ್ಡೆ, ಮ್ಯಾಕ್ಸ್ ಮೀಡಿಯಾದ ಜಯಂತ್ ಐತಾಳ್ ಜೊತೆಗೂಡಿ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಕುಮಾರಿ ಸಂಗೀತ ಹೆಗ್ಡೆ ಗಿಳಿಗುಂಡಿಯವರ ಗಾಯನದೊಂದಿಗೆ ಆರಂಭವಾದ 3 ಕಚೇರಿಗಳ ಶಾಸ್ತ್ರೀಯ ಸಂಗೀತ ರಾತ್ರಿ 8:30 ತನಕ ನಡೆಯಿತು. ವಿಲಂಬಿತ್ ತಿಲವಾಡ ತಾಳದಲ್ಲಿ ಮಿಯಾ ಮಲ್ಲಾರ್ ರಾಗದರೆ ಅಥ ಧೂಮ್ಧಾರ ಎಂಬ ಬಂದೀಶ್ ಹಾಗೂ ಧೃತ್-3 ತಾಳದಲ್ಲಿ ಬೋಲಾರೆ ಪಪಿಹರ ಹಾಗೂ ಒಂದು ತಾರಾನವನ್ನ ಸಂಗೀತ ಹೆಗ್ಡೆ ಪ್ರಸ್ತುತಪಡಿಸಿ ಕೊನೆಗೆ ಮಿಶ್ರ ಕಮಜ್ ರಾಗದಲ್ಲಿ ಒಂದು ಝೂಲಾವನ್ನ ಹಾಡಿದ್ರು. ಶ್ರೀ ಗುರುಮೂರ್ತಿ ವೈದ್ಯ ಹಾಗೂ ಶ್ರೀ ಗುರುಪ್ರಸಾದ್ ಹೆಗ್ಡೆ ಉತ್ತಮ ಸಂಗತ್ ನೀಡಿದ್ರು. ಕುಮಾರಿ ಲಹರಿ ಮಣಿಪಾಲ್ ಹಾಗೂ ಕುಮಾರಿ ನಿಹಾರಿಕಾ ದೇರಾಜೆ ತಾನ್ಪುರದಲ್ಲಿ ಸಹಕರಿಸಿದ್ರು. ಎರಡನೆಯ ಕಚೇರಿಯಲ್ಲಿ ಪ್ರಸಿದ್ಧ ಹಾರ್ಮೋನಿಯಂ ಕಲಾವಿದರಾದ ಪುಣೆಯ ತನ್ಮಯ್ ದಿಯೋಚಕೆ ಇವರಿಂದ ಪುರಿಯಾತನ ಶ್ರೀರಾಗದ ಪ್ರಸ್ತುತಿ ಮಧ್ಯಲಯ ರೂಪಕ ತಾಳದಲ್ಲಿ ನಡೆಯಿತು. ತದನಂತರ ಮಿಶ್ರ ಪೀಲು ರಾಗದಲ್ಲಿನ ಧೃತ್-3 ತಾಳದ ಒಂದು ಗತ್ತು ನುಡಿಸಿದ್ರು. ಕೊನೆಗೆ ಸೊಹಾನಿ ರಾಗದಲ್ಲಿ ಪ್ರೇಕ್ಷಕರನ್ನ ಜೊತೆಯಾಗಿಸಿಕೊಂಡು ಧೃತ್ ರೂಪಕ್ ತಾಳದಲ್ಲಿ ತಾಳ ವೈವಿಧ್ಯವನ್ನ ತೋರಿಸುತ್ತಾ ನುಡಿಸಿದ ಗತ್ ನೆರೆದ ಜನರಿಗೆ ಹೊಸ ಅನುಭವದ ಖುಷಿಯನ್ನ ನೀಡಿತು. ಕೊನೆಯ ಕಚೇರಿಯನ್ನ ಮುಂಬಯಿಯ ವಿದೂಷಿ ಗೌರಿ ಪಟಾರೆ ನಡೆಸಿಕೊಟ್ರು. ಬೂಪ್ ರಾಗದಲ್ಲಿ ವಿಲಂಬಿತ್ 3 ತಾಳದ ಸುಂದರ ಬಂದೀಶ್ ಜಬ್ ಹಿ ಸಬ್ ನೀರ್ ಪತ್ ನೀರ ಸೆ ಭಯೆ ಹಾಗೂ ಅಧೋ 3 ತಾಳದ ಮಹಾದೇವ ಮಹೇಶ್ವರ ಹಾಗೂ ಅತಿ ಧೃತ್-3 ತಾಳದಲ್ಲಿ ಒಂದು ಪಂಜಾಬಿ ಅಂಗದ ಬಂದೀಶನ್ನ ಹಾಡಿದ್ರು. ಮುಂದೆ ಮೀರ್ ಭಜನ್, ತುಮ್ರಿ ಹಾಗೂ ದಾದ್ರಾ ಪ್ರಸ್ತುತಪಡಿಸಿದ್ರು. ಶ್ರೀಮತಿ ಅನುರಾಧಾ ಭಟ್ ಹಾಗೂ ಕುಮಾರಿ ಮೇಘ ತಾನ್ಪುರದಲ್ಲಿ ಸಹಕರಿಸಿದ್ರು. ತೇಜಸ್ವಿ ಜೂ ಶಂಕರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.